ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಕಾಸರಗೋಡಿನ ಎಡನೀರು ಮಠದ ನಿಯೋಜಿತ ಶ್ರೀಗಳಾದ ಜಯರಾಮ ಮಂಜತಾಯ ಇಂದು ಭೇಟಿ ನೀಡಿದ್ದಾರೆ. ದೇವರ ದರ್ಶನ ಪಡೆದು ಮಹಾಪೂಜೆಯಲ್ಲಿ ಭಾಗಿಯಾದ ಶ್ರೀಗಳು ನಂತರ ಶ್ರೀ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಗಳ ಭೇಟಿ ಮಾಡಿ ಆಶೀರ್ವಾದ ಪಡೆದರು. ಈ ವೇಳೆ ಸುದರ್ಶನ ಜೋಯಿಸ್, ಸುಬ್ರಹ್ಮಣ್ಯ ಮಠದ ಆಡಳಿತಾಧಿಕಾರಿಗಳು, ಕುಂಟಾರು ರವಿಶತಂತ್ರಿಗಳು, ಗೋಕುಲ ಅಡಿಗ, ರಾಜೇಂದ್ರ ಕಲ್ಲೂರಾಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ಕೃಷ್ಣ ನಿನ್ನ ತಮ್ಮನಿಗೂ ಅಲ್ಲದೆ ಕೈ ಜಮಟ ಕೇಶವಾನಂದ ಶ್ರಾವಣಿಗೆ ಸಾಗುತ್ತೆ. ನೀವು ಮುಖಕ್ಕೆ ಸಾರ ಇದರಲ್ಲಿ ಮುಖಕ್ಕೆ ಸಾರತಿ ಕೃಷ್ಣ ಸಾರಥಿ ರಾಮ ಸಾರಥಿ ಭಾರಿ ಸುಧಾರಣೆ ಶ್ರಾವಣಿಗೆ ಬಲಗೈಯಾಗಿ ತುಂಬ ಆತ್ಮೀಯವಾದ ಸಂಬಂಧ. ಶ್ರೀಗಳವರಾಗಲಿ ಸ್ವಾಮಿಗಳ ಹತ್ರ ತುಂಬ ಆತ್ಮೀಯವಾಗಿ, ಸ್ವಾಮಿಗಳು ಶ್ರೀಗಳವ್ರ ಹತ್ರ ತುಂಬ ಆತ್ಮೀಯವಾಗಿ ನಡ್ಕೊಂಡಿದ್ದವರು. ಅದಕ್ಕಿಂತ ವಿಶೇಷ ಅಂದರೆ 5ನೇ ತಾರೀಕಿಗೆ ಸ್ವಾಮಿಗಳು ಬ್ರಹ್ಮೈಕ್ಯರಾದ ದಿವಸ ಕೂಡ ಅವತ್ತು ಸಂಜೆ 5 ಗಂಟೆವರೆಗೆ ಸ್ವಾಮಿಗಳ ಜೊತೆನೇ ಇದ್ದರು. ಸ್ವಾಮಿಗಳು ಅವರು 8ನೇ ತಾರೀಕಿಗೆ ಬರ್ತೇನೆ ಅಂತ ಹೇಳಿದ್ರು. ಇಲ್ಲ, ನೀವು ಇವತ್ತೇ 5ಕ್ಕೆ ಬರಬೇಕು ಅಂತ ಹೇಳಿ ನಿಭಾಯಿಸಿ ಇವರ ಜೊತೆನೇ ಮಾತಾಡಿಕೊಂಡಿದ್ದು. ಅಂದರೆ ಅವರ ಕೊನೆಯ ಕಾಲದಲ್ಲಿ ಅವರು ನೋಡಿದ ಒಂದು ಸ್ವಾಮಿಗಳಿವರು. ಅಷ್ಟು ಆತ್ಮೀಯವಾದ ಸಂಬಂಧ, ಅದು ದೇವರ ಸಂಕಲ್ಪ ಆಗಿರ್ಬೋದು. ನಮಗೂ ತುಂಬ ಮಾರ್ಗದರ್ಶನ ನೀಡುವಂಥ ಗುರುಗಳು. ಇನ್ನು ಮುಂದೆಯೂ ಅವರ ಮಾರ್ಗದರ್ಶನ ನಮಗೆ ಅಗತ್ಯ ಇದೆ. ಆ ದೃಷ್ಟಿಯಿಂದ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಮಠಕ್ಕೂ ಇವತ್ತು ಭೇಟಿ ನೀಡಿದ್ದೇವೆ. ಉತ್ತರಾಧಿಕಾರಿಗಳದ್ದು ಘೋಷಣೆ ಆದಾಗ ನಮಗೆ ತುಂಬ ಸಂತೋಷ ಆಯಿತು. ಯಾಕೆಂದರೆ ಹಲವು ವರ್ಷಗಳಿಂದ ನಮಗೂ ಅವರಿಗೆ ನಿಕಟ ಸಂಪರ್ಕ ಇದೆ. ಇವರ ಗುರುಗಳಾದ ಕೇಶವಾನಂದ ಭಾರತೀ ತೀರ್ಥ ಶ್ರೀಪಾದರು ಕೂಡ ನಮಗೆ ತುಂಬ ಆತ್ಮೀಯರಾಗಿದ್ದರು. ನಾವು ಪ್ರತಿನಿತ್ಯವೂ ಕೂಡ ಮಾತನಾಡುತ್ತಾನೂ ಇದ್ವಿ. ಅವರ ಯೋಗ ಸುಖ ಕಷ್ಟಗಳಿಗೆ, ನಾವು ನಮ್ಮ ಸುಖ ಕಷ್ಟಗಳಿಗೆ ಅವರು ಇಬ್ಬರು ಪರಸ್ಪರ ಆಗಿ ಆತ್ಮೀಯವಾಗಿದ್ವಿ. ನಮ್ಮ ಜಯರಾಮ ಮಂಜತಾಯರವರು ಬಹಳ ಕಾಲದಿಂದ ನಮಗೆ ಪರಿಚಿತರು ಮಾತ್ರ ಅಲ್ಲದೆ ಮಠದ ಎಲ್ಲ ಆಗುಹೋಗುಗಳ ಬಗ್ಗೆ ಆಳವಾದ ಪರಿಜ್ಞಾನ ಇರುವವರು, ಶಾಸ್ತ್ರಗಳ ಬಗ್ಗೆ ಅಪಾರವಾದ ಪ್ರೀತಿ ಗೌರವ